ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತಾ ಮೋಕೆ ಎಳೆದುಕೊಂಡು ಹೊಸ ಕುರಲದ ಇನ್ನಿತ ಸುದ್ದಿಗೊಂಜಲ ಶುರುವಂತ ಒಂದಿಲ್ಲ. ಸುದ್ದಿಗೊಂಜಲಿಗೆ ಸ್ವಾಗತ. ಉದ್ಯಮಿ ಪ್ರಕಾಶ್ ಪಾಂಡೇಶ್ವರನ ಮಾಲಕತ್ವದ ನನೊಂಜಿ ಹೊಸ ಸಂಸ್ಥೆ ಮೆಹಂದಿ ಬಾರ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಕುಡ್ಲ ಪಡೀಲ್ ಗೇಟ್ ಪರಿಸರಡು ಐತಾರ ಬೈಯಾಗ ಉದಿಪನಾಂಡು. ಉದ್ಯಮಿಯಾದ ಪತ್ರಿಕೋದ್ಯಮಿಯಾದ ಚಲನಚಿತ್ರ ನಿರ್ಮಾಪಕಿಯಾದ ಮಲ್ಲಪುದರ್ಪಡಿನ ಪ್ರಕಾಶ್ ಪಾಂಡೇಶ್ವರನ ಮಾಲಕತ್ವದ ನನೊಂಜಿ ಹೊಸ ಸಂಸ್ಥೆ ಮೆಹಂದಿ ಬಾರ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಕುಡ್ಲ ಪಡೀಲ್ ಗೇಟ್ ಐತಾರ ಬೈಯಗ ಉದಿಪನಾಂಡು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ಕುಮಾರ್ ರೈ ರಿಬ್ಬನ್ ಕಟ್ ಮಲ್ತದ ಮೆಹಂದಿ ಬಾರ್ ಆ್ಯಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಉದಿಪಂತ ಚಾಲನೆ ಕೊರಿಯರು. ಮಹಾನಗರ ಪಾಲಿಕೆ ಸದಸ್ಯರು ರೂಪಶ್ರೀ ತುಡರ್ ಬೆಳಗಾಯರು. ಜೀವನಡೆ ಏತೆ ಕಷ್ಟ ಇತ್ತಂಡಲ ಛಲ ಇತ್ತಂಡ ಒವ್ವೇ ಗುರಿನ ಸಾಧಿಸಾವಲಿ ಪನ್ಪುನೇಕ್ ಪ್ರಕಾಶ್ ಪಾಂಡೇಶ್ವರರೇ ಸಾಕ್ಷಿಯಾದಿತ್ತದು 6 ಜವನರಿಗೆ ಮಾದರಿಯಾದರು. ದುಂಬುದ ದಿನಟ್ ಅಭಿವೃದ್ಧಿಯಾಯಿರುಪುನ ಪರಿಸರ ಪಡೀಲ್ ಟೇಸ್ಟಿಂಗ್ ಪೌಡರ್ ಕೃತಕ ಬಣ್ಣ ಇಜ್ಜಂದಿನ ಗುಣಮಟ್ಟದ ಹೋಟೆಲ್ದ ಅಗತ್ಯ ಇತ್ತಂಡು. ಇತ್ತೆ ಈ ಬೇಡಿಕೆ ಈಡೇರದಿತ್ತದು ಮೆಹಂದಿ ಪನ್ಪುನ ಪುದರೆ ಯಶಸ್ಸಿಗೆ ಕಾರಣ ಆಯಿರುಂಡು ಪಂಡದು ಮಿಥುನ್ ರೈ ಎಡ್ಡಿಪ್ಪು ಬೈಕೀರು. ಏತ್ ಕಷ್ಟ ಇತ್ತಂಡಲ್ಲ ಒರಿಯ ವ್ಯಕ್ತಿಗೆ ಹಠ ಇತ್ತಂದಾಂಡ ಛಲ ಇತ್ತಂದಾಂಡ ಆ ಗುರಿ ಸಾಧಿಸಾವ್ರು ಪನ್ಪುನಂಚಿನ ಒಂಜಿ ಇರಾದೆ ಇತ್ತಂದಾಂಡ ಆ ಮಟ್ಟಗ್ಲ ಪೋಲಿ ಪನ್ಪುನೇക്ക് ಒಂಜಿ ಜೀವಂತ ಉದಾಹರಣೆ ಎರಡ್ಲು ಎತ್ತಿರ್ದಾಂಡ ಅವು ಪ್ರಕಾಶನ್ನೇ ದಾಯಕ್ ಬಂಡ ಜೀವನಡಿ ಏತೇ ಭಂಗ ಇತ್ತಂಡಲ್ಲ ಆ ಭಂಗನ ಪೂರ ಎದುರಿಸಾದು ಇನಿ ಚಿತ್ರರಂಗಡ್ ಅರ್ನ ಒಂಜಿ ವಿಶೇಷವಾಯನಂಚಿನ ಒಂಜಿ ಪುದರ್ನ ಮಲ್ತದು ಇನಿ ಪತ್ರಿಕಾ ಮಾಧ್ಯಮದ ರಂಗಡ್ ಒಂಜಿ ವಿಶೇಷವಾಯನಂಚಿನ ಪುದರ್ ಮಲ್ತದು ಅಂಚನೆ ಇನಿ ಹೋಟೆಲ್ ಉದ್ಯಮಡ್ ಪ್ರಕಾಶನೇ ಅರ್ನನೇ ಒಂಜಿ ವೈಯಕ್ತಿಕವಾಯನಂಚಿನ ಒಂಜಿ ಪುದರ್ ಮಲ್ದಿರಿ ಐಗೋಸ್ಕರ ಏನು ಪನ್ಪುನು ಪ್ರಕಾಶನ್ನೇ ಒಂಜಿ ಯುವಕಗ್ ಒಂಜಿ ಮಾದರಿ ದಾಯಕ್ ಬಂಡ ಒಂಜಿ ಮನುಷ್ಯ ಶಕ್ತಿ ಇತ್ತಂದ ಒಂಜಿ ಗುರಿ ಇತ್ತಂದಾಂಡ ಹಠ ಇತ್ತಂದಾಂಡ ಒವೆಲ್ಲ ಸಾಧನೆ ಮಲ್ಪೋಲಿ ಪನ್ಪುನೆಗೆ ಒಂಜಿ ಉದಾಹರಣೆ ಪ್ರಕಾಶನ್ನೇ ಅರ್ನ ಈ ಸಂಸ್ಥೆ ಮೆಹಂದಿ ಪನ್ಪುನಂಚಿನ ಒಂಜಿ ಬಾರ್ನ್ ರೆಸ್ಟೋರೆಂಟನ್ನು ಈ ಪಡೀಲ್ ಜಂಕ್ಷನ್ದ ಈ ಪ್ರದೇಶ ಉದ್ಘಾಟನೆ ಮಲ್ದಿರು ಮೂಲು ಒಂದು ಬಾರಿ ಅಗತ್ಯವಾಯನಂಚಿನ ಒಂಜಿ ಸಂಸ್ಥೆ ನೀನು ಈ ಜಾಗೆಡಿರು ಉದ್ಘಾಟನೆ ಮಲ್ದಾರ ದಯಪಂಡ ಕೈತಲ್ಡೆ ಈ ಕುಡ್ಲದ ರಾಷ್ಟ್ರೀಯ ಹೆದ್ದಾರಿ ಆದ್ಪುನಂಚಿನ ಜಾಗೆ ಕುಡ್ಲದ ಜಂಕ್ಷನ್ ಉಪ್ಪುನಂಚಿನ ಜಾಗೆ ನನ್ನ DC ಆಫೀಸ್ ಬರ್ಪುನಂಚಿನ ಸಂಸ್ಥೆದ ಮಾಲಕರು ಪ್ರಕಾಶ್ ಪಾಂಡೇಶ್ವರ್ ಪಾತೆರಂದು ದಕ್ಷಿಣ ಭಾರತದ ಸಂಸ್ಕೃತಿ ಬೊಕ್ಕ ಇತಿಹಾಸದ ಬಗೆಟ್ ತೆರೆಯೋನೆರೆ ತಂಕ್ಲಿನ ರೆಸ್ಟೋರೆಂಟ್ ಏಟೆ ಜಾಗ ಆತಂಡು ಸಾಂಪ್ರದಾಯಿಕ ಶೈಲಿದ ವಿನ್ಯಾಸದ ಕಟ್ವನಡ್ ಶುರುವಾಯಿನ ಮೆಹಂದಿ ಫ್ಯಾಮಿಲಿ ರೆಸ್ಟೋರೆಂಟ್ ಶಾಂತಿಯುತ ಬೊಕ್ಕ ಆಹ್ಲಾದಕರ ಪರಿಸರದೊಟ್ಟಿಗೆ ಗ್ರಾಹಕರನ್ನು ಎತ್ಕೊಂದುಂಡು ಕೈಕೆ ಎಕ್ಕುನ ಕಾಸಡು ಬೇತೆ ಬೇತೆ ತೆನಸಿನ ತಿನ್ನಲಿ ಪಂಡದು ತೆರಿಪಾಯರು. ಈ ತೊಂಜಿ ಪೊರ್ಲದ ಆಹ್ಲಾದಕರ ತಂಪು ಜಾಗೆಡು ಶುರುವಾಯಿನ ಮೆಹಂದಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಯಶಸ್ವಿ ಆವಡು ಪಂಡದು ರೂಪಶ್ರೀ ಶುಭ ಹಾರೈಸಿರು. ಕಾರಣ ಮಸ್ತ್ ಈ ಪಡೀಲ್ ಬಾಗಡ್ ಈ ಪಡೀಲ್ ಬೂರ್ದಿತ್ತಿರಂಚಿನ ಜಾಗಡ್ ದಾಲ ಸಿದ್ರಾಣೆ ಪಂಡಿಲಕ್ಕನೆ ಮಸ್ತ್ ಪಿರ ಬೂರ್ದಿತ್ತುಂಡು ಈ ಜಾಗ ಇತ್ತ ಈ ಮುಲ್ಪ ಒಂಜೊಂಜಿ ಡೆವಲಪ್ ಆವೊಂದು ಬರೋದುಂಡು ನೆಟ್ಟದ ಪರಿಸರದಕ್ಲೆಗ್ ಬಾರಿ ಎಡ್ಡೆಲ್ಲ ಐಕಾಂಡು ತೆಪಂಡ ಯಾನೊಂಜಿ ನಾನ್ ವೆಜ್ ಪ್ರಿಯೇದಿ ಮಸ್ತ್ ನಾನ್ ವೆಜ್ ತಿನ್ಪೆ ಎಂಟ ಮಸ್ತ್ ಚೆನ್ನಾಗಿ ಏನು ದಿತ್ತೇರು ಮುಲ್ಪ ಓಲ್ಲ ನಾನ್ ವೆಜ್ ರೆಸ್ಟೋರೆಂಟ್ ಇಜ್ಜಾತ ಬಾರಿ ಬಂಗ ಒಂದುಂಡು ವೆಜ್ ಎಪ್ಪುನು ಮುಲ್ಪ ಬೋಡಂಡ ಅಂಚಿನ ಆಗೂರಿದ ಅಂಚಿ ಪೋಡಿತ್ತುಂಡು ಇನಿ ಈ ಬಾಗಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೇರು ಮುಲ್ಪದಕ್ಲೆಗ್ಲ ಮಸ್ತ್
ಬೆನಿಫಿಟ್ಸ್ ಆತುಂಡು. ಈ ಬೇರೆಗೆ ನನವರ ಯಾನ್ ಕಂಗ್ರ್ಯಾಚುಲೇಷನ್ಸ್ ಪನ್ಪೆ. ಬಾರಿ ಎಡ್ಡ ಜಾಗಡೊಂಜಿ ರೆಸ್ಟೋರೆಂಟ್ ಓಪನ್ ಮಲ್ದೇರು ಖಂಡಿತ ಈ ಇನಿ ದಾದ ಉದ್ಯಮ ಸ್ಟಾರ್ಟ್ ಮಲ್ದೇರ ಖಂಡಿತ ಅರೇನು ಮಿತ್ತು ಕೊನೋದು ಅಂತ ಉಂಡು. ನನಾತು ಮಾತಿರ್ಲ ಮೇಂದಿ ರೆಸ್ಟೋರೆಂಟ್ ಒಲ್ಪ ಬಂದು ಕೇನೊಂದು ಬರ್ಪಿಲ ಕಾವಡು. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ ಅರೆಗೆ ಆಲ್ ದ ಬೆಸ್ಟ್. ಈ ಒಂಜಿ ರೆಸ್ಟೋರೆಂಟ್ ನಲ ಮಸ್ತ್ ಮಾತಿರ್ಲ ಪಾತಿರೇರು ಇಂಕ್ ಲಾಸ್ಟ್ಗೆ ಸೀಂಟದು ಕೊರ್ಪಿನಿ ಹೋಲ್ ಪೋಂಡಲ್ಲ. ಮಹಿಳೆಯರಿಗೆ ಫಸ್ಟ್ ಪನ್ಪೇರು, ಮಹಿಳೆಯರಿಗೆ ಲಾಸ್ಟ್ ಪಾತೆರ ಕೊರ್ಪಿನಿ ಅಂಚದು ಪೂರ ಪಾತಿರೇರು. ಯಾನ್ ಆರೆಗ ವಿಶ್ ಮಲ್ಪೆ ಅಂಚದು ಪ್ರಿಕಾಷನ್. ಸಂಸದರು ನಳಿನ್ ಕುಮಾರ್ ಕಟೀಲು, ಮೇಯರ್ ಸುಧೀರ್ ಶೆಟ್ಟಿ, ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರು ಎಂ ಗಣೇಶ್ ಶೆಟ್ಟಿ, ಡೈಜಿ ವರ್ಧಾ ಸಂಸ್ಥಾಪಕರು ವಾಲ್ಟರ್ ನಂದಲಿಕೆ, ಶ್ರೀ ಡೆವಲಪರ್ಸ್ ಮಾಲಕರು ಗಿರೀಶ್ ಎಂ ಶೆಟ್ಟಿ ಕಟೀಲು, ಚಿತ್ರನಟ ಕಿಶೋರ್ ಶೆಟ್ಟಿ, ಡಾಕ್ಟರ್ ದೇವದಾಸ್ ಕಾಪಿಕಾರ್, ವಿಜಯ್ ಕುಮಾರ್ ಕೊಡಿಯಲ್ ಬೈಲು, ಭೋಜರಾಜ್ ವಾಮಂಜೂರು, ಮಲ್ಲಬಿನೆರಾದು ಪಾಲ್ಪಡೆದು ಸಂಸ್ಥೆಗೆ ಶುಭ ಹಾರೈಸಿದರು. ಸಿನಿಮಾ ನಿರ್ಮಾಪಕರು ಧನರಾಜ್, ಮ್ಯಾನೇಜರ್ ಬಾಲಕೃಷ್ಣ ಶೆಟ್ಟಿ, ಇಂಚಿತ್ತಿ ಪ್ರಮುಖರು ಲೇಸದ ಮುತಾಲಿಕೆಡಿದ್ದರು. ನಿತೇಶ್ ಶೆಟ್ಟಿ ಏಕಾರ್ ಸಭೆ ಸುಧಾರಿಕೆ ಮಲ್ತಿರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ಪಡೇಲ್ಡ್ ಕೇಂದ್ರ ಕಚೇರಿಯನ್ನು ಪಡೆದುಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 32ನೇ ಶಾಖೆ ಪಕ್ಷಿಕೆರೆತ ಲಘುವೀಕ್ ವಾಣಿಜ್ಯ ಸಂಕೀರ್ಣಡು ಶುಕ್ರವಾರ ಕಾಂಡೆ ಉದಿಪನಾಂಡು. ಕುಡ್ಲ ಪಡೀಲ್ ಬೈರಾಡಿಕೆರೆ ಪರಿಸರಡು ಕೇಂದ್ರ ಕಚೇರಿಯನ್ನು ಪಡೆದುಪ್ಪುನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿರಂತರ ಶಾಖೆಲೆಯನ್ನು ಶುರು ಮಲ್ತದು ದಾಪುಗಾಲಡು ದುಂಬೋರಿಂದುಂಡು. ಇಂದೆತ 32ನೇ ಶಾಖೆ ಪಕ್ಷಿಕೆರೆ ಲಗವಿ ಕಾಂಪ್ಲೆಕ್ಸ್ಡ್ ಶುಕ್ರವಾರ ಕಾಂಡೆ ಉದಿಪನಾಂಡು. ಮುಲ್ಕಿ ಮೂಡಬಿದಿರೆ ಶಾಸಕರು ಉಮನಾಥ ಕೋಟ್ಯಾನ್ ರಿಬ್ಬನ್ ಕಟ್ ಮಲ್ತದು ತೊಡರ್ ಬೆಳಗಾದು 32ನೇ ಶಾಖೆನು ಉದಿಪನ ಮಲ್ತದು ಸಹಕಾರಿ ಸಂಘದ ಬ್ಯಾಂಕುಲು ಗ್ರಾಮೀಣ ಜನಕ್ಲೇನ ನಾಡಿ ಮಿಡಿತದಂಚ ಉಂಡು. ಇತ್ತೇ ಸಹಕಾರಿ ಸಂಘಲು ಜನಕ್ಲೇನ ಸಹಕಾರದ್ದು ಬುಳೆಯೊಂದುಂಡು. ಆತ್ಮಶಕ್ತಿ ಸಂಸ್ಥೆ 100 ಶಾಖೆನು ಶುರು ಮಲ್ಪಡು ಪಂಡದು ಶುಭ ಹಾರೈಸಿರು. ಇವತ್ತು ಆತ್ಮಶಕ್ತಿ ಕೋಆಪರೇಟಿವ್ ವಿವಿಧೋದ್ದೇಶ ಸಹಕಾರಿ ಸಂಘ ಬಹುಶಃ ಕೆಲವು ವರ್ಷಗಳಲ್ಲಿ ಇವತ್ತು 32 ಶಾಖೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತೆಗೆದಿದೆ. ನೂತನವಾದಂಥ ಪ್ರಧಾನ ಕಚೇರಿಯನ್ನು ಪಡೀಲ್ ಮಂಗಳೂರಲ್ಲಿ ಸ್ವಂತ ಕಟ್ಟಡವನ್ನು ಆಡಳಿತ ಕಚೇರಿಯನ್ನು ಕಳೆದ 2 ವರ್ಷಗಳ ಹಿಂದೆ ಲೋಕಾರ್ಪಣೆಗೊಳಿಸಿದೆ. ಇವತ್ತು ಇಷ್ಟು ವೇಗವಾಗಿ ಒಂದು ಕೋಆಪರೇಟಿವ್ ಅಥವಾ ಒಂದು ವಿವಿಧೋದ್ದೇಶ ಸಹಕಾರಿ ಸಂಘ ಬೆಳೆಯುತ್ತದೆ ಅಂತ ಹೇಳಿದರೆ ಅದರ ಆಡಳಿತ ವರ್ಗ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಗ್ರಾಹಕರ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತ ಲೆಕ್ಕ. ಇವತ್ತು ಗ್ರಾಹಕರು ಈ ಬ್ಯಾಂಕಿನ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಆಡಳಿತ ವರ್ಗ ಮತ್ತು ಅಲ್ಲಿ ಕೆಲಸ ಮಾಡಿರತಕ್ಕಂಥ ಸಿಬ್ಬಂದಿಗಳು, ಅದು ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಒಬ್ಬ ಯಾರು ಕ್ಲರ್ಕ್ ಇರ್ಬೋದು ಅಥವಾ ಅದರಿಂದ ಕೆಳಗೆ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಬಂದಂಥ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಾಗ ಒಂದು ಸಂಸ್ಥೆ ಬೆಳಗ್ತದೆ ಮತ್ತು ಅದು ನಾವು ಬೆಳೆಯುತ್ತೇವೆ. ಪಕ್ಷಿಕೆರೆ ಸಂತ ಜೂದರ ಯಾತ್ರಿಕಾ ಕೇಂದ್ರದ ಧರ್ಮಗುರುಗಳು ವಂದನೀಯ ಮೆಲ್ವಿನ್ ನೂರಣ್ಣ ತುಡರು ಬೆಳಗಾದ ಸಂಸ್ಥೆಗೆ ಚಾಲನೆ ಕೊಡ್ದು ಅಭಿವೃದ್ಧಿದ ದೃಷ್ಟಿದ್ದು ಬ್ಯಾಂಕುಲು ಬೊಕ್ಕ ವಾಣಿಜ್ಯ ಸಂಕೀರ್ಣಲು ಪುಟ್ಟುದು ಬರುಡು ಅಪಗ ಜನಕ್ಲೆಗೆ ಸೌಕರ್ಯ ಸೌಲಭ್ಯಲು ತಿಕ್ಕೊಂಡು ಪಂಡದು ಆಶೀರ್ವಚನದ ಪಾತ್ರ ಪಂಡಿರು. ಗಳಿಸಬೇಕು ಎಂಬ ಆಸೆ ಪ್ರತಿಯೊಬ್ಬ ಮನುಷ್ಯರಿಗೆ ಇದೆ. ಅದು ತನ್ನ ಪ್ರತಿಭೆಯ ಮುಖಾಂತರ ಗಳಿಸಲು ಮನುಷ್ಯ ಹರಸಾಹಸ ಪಡುತ್ತಾನೆ. ಅದಕ್ಕೆ ಸಹಕಾರ ಅತಿ ಅಗತ್ಯ. ಅವರಿಗೆ ಸಹಕಾರ ಕೊಡುವಂಥ ಅನೇಕ ಸಹಕಾರ ಸಂಘಗಳು ಮನುಷ್ಯನ ಪ್ರತಿಭೆಗೆ ತಕ್ಕಂತೆ ತನ್ನ ಸಹಕಾರವನ್ನು ನೀಡುತ್ತಾ ಬಂದಿವೆ. ಇವತ್ತು ಆತ್ಮಶಕ್ತಿ ಇಂಥದೇ ಒಂದು ಸಹಕಾರವನ್ನು ನೀಡಲು ಇಲ್ಲೊಂದು ಶಾಖೆಯನ್ನು ಇವತ್ತು ತೆರೆದಿದ್ದಾರೆ. 32ನೇ ಈ ಶಾಖೆ ಇಲ್ಲಿ ಪಕ್ಷಿಕೆರೆ ವಠಾರದಲ್ಲಿ ಇರುವಂಥ ಪ್ರತಿಯೊಬ್ಬ ಪ್ರಜೆಗೆ ತನ್ನ ಪ್ರತಿಭೆಯನ್ನು ಬೆಳೆಯಲು ಸಹಕಾರಿಯಾಗುವಂಥ ಒಂದು ಶಾಖೆ. ಅನೇಕ ವಿವಿಧ ಸೌಲಭ್ಯಗಳು ಇಲ್ಲಿವೆ. ಸಾಲ ಇರಬಹುದು, ಇನ್ಶೂರೆನ್ಸ್ ಇರಬಹುದು, ಹಾಗೂ ಜೀವ ವಿಮೆ, ಆರೋಗ್ಯ ವಿಮೆ, ಹಾಗೂ ವಾಹನ ವಿಮೆ, ವಾಹನ ಮೇಲೆ ಸಾಲ ಇರಬಹುದು. ಇಂಥ ಒಂದು ಸಹಕಾರವನ್ನು ನೀಡಿ ತಾನೂ ಬೆಳೆಯಬೇಕು, ಜನರು ಬೆಳೆಯಬೇಕು ಎಂಬ ಒಂದು ಉದ್ದೇಶವಿಟ್ಟು ಈ ಒಂದು ಶಾಖೆಯನ್ನು ಇಲ್ಲಿ ಆರಂಭಿಸಿದ್ದಾರೆ. ಗುರ್ಕರ್ಮೆ ವಹಿಸುವ ಸಂಸ್ಥೆದ ಅಧ್ಯಕ್ಷರು ಚಿತ್ತರಂಜನ್ ಬೋಳಾರ್ ರಸಾತ ಪದ್ರಾಡು ಶುರು ಆಯಿನ ಸಂಸ್ಥೆ ಇನಿ ಕಾನಗ 32ನೇ ಶಾಖೆನೆ ಶುರು ಮಲ್ಪುನ ಮುಟ್ಟ ಬುಳ್ಳೆದಂಡು. ಇಂದಕ್ಕೆ ಗ್ರಾಹಕ ಬಂಧುಲೆನ ಸಹಕಾರ, ಸಿಬ್ಬಂದಿಲೆನ ಶ್ರಮ, ನಿರ್ದೇಶಕ ಮಂಡಲದ ಬೆಂಬಲನೆ ಕಾರಣ ಪಂಡದು ತೆರಪಾಯಿರು.
ಮುಖ್ಯ ಸಾಲಗಾರರು. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಸಾಲ ಯಾವ ರೀತಿ ಇದೆ ಹೇಳಿದರೆ, ನೀವು ಅಗತ್ಯ ಇದೆ ಅಂತ ಹೇಳುವಾಗ ವ್ಯಾಪಾರಿಗಳಿಗೆ 10,000 ರೂಪಾಯಿ ಸಾಲ ಕೇವಲ 1 ಗಂಟೆ ಒಳಗೆ ಸ್ಯಾಂಕ್ಷನ್ ಮಾಡುವಂಥ ವ್ಯವಸ್ಥೆ ನಮ್ಮ ಶಾಖಾ ಸಿಬ್ಬಂದಿಗಳಿಗೆ, ನಮ್ಮ ಮ್ಯಾನೇಜರ್ಗೆ ಅವಕಾಶ ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಕೆಲವೊಂದು ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಅಂತ ಅಗತ್ಯ ಬಂದಾಗ ಅವರು ಬೇರೆ ಬೇರೆ ಸಹಕಾರಿ ಸಂಘಗಳು ಅಥವಾ ಬ್ಯಾಂಕ್ಗಳಲ್ಲಿ ಕೇಳಿದಾಗ ಅದು ಪ್ರಧಾನ ಕಚೇರಿಗೆ ಹೋಗಬೇಕು, ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಬರಬೇಕು ಅಂಥದ್ದಂಥ ಪ್ರಮೇಯಗಳಿರ್ತದೆ. ಆದರೆ ಸರಿಯಾಗಿ ಅವರು ಕಟ್ಟಿದ್ದಾರೆ, ರಂಜೆ ಹೇಳಿದಾಗೆ ಅವರು ನಿತ್ಯ ಪಾವತಿ ಮಾಡುವಂಥ 10,000 ರೂಪಾಯಿ ಸಾಲ ತಗೊಂಡು ಅವ್ರು ದಿನಕ್ಕೆ 100 ರೂಪಾಯಿ ಕಟ್ಟಲಿಕ್ಕೆ, ಅಂಥ ಒಂದು ಸಾಲಕ್ಕೆ ಬಡ್ಡಿ ಕೂಡ ಕನಿಷ್ಠ ಬಡ್ಡಿ, ಕೇವಲ ಯಾವುದೇ ಚಕ್ರ ಬಡ್ಡಿ ಅಲ್ಲ. ಯಾಕಂದರೆ ಫೈನಾನ್ಸ್ನಾಗೆ ನಾವು ಏನು ಬ್ಯಾಂಕಿಂಗ್ ಸೇವೆಯಲ್ಲಿ ಏನು ಕೊಡ್ತೇವೆ ಅಂಥ ಬಡ್ಡಿಯಲ್ಲಿ ಕೊಡುವಂಥ ಸಾಲ, ಅದು ಸರಿಯಾಗಿ ಕಟ್ಟಿದಾಗ ಪುನಃ ದುಪ್ಪಟ್ಟು ಕೇಳಿದಾಗ ದುಪ್ಪಟ್ಟು ಕೊಡ್ತೇವೆ. ಅದೇ ರೀತಿ ತಗೊಂಡವರು ಈಗ 10,000 ತಗೊಂಡವರು 5 ಲಕ್ಷ ರೂಪಾಯಿ ತನಕ ಸಾಲ ತಗೊಂಡವರು ಕೂಡ ನಮ್ಮಲ್ಲಿದ್ದಾರೆ. ಯಾಕಂದ್ರೆ ದಿನ ಪಾವತಿ ಮಾಡುವಂಥ ಸಾಲ. ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಅದೆಷ್ಟೋ, ಯಾಕಂತ ಹೇಳಿದ್ರೆ ಪಕ್ಷಿಕೆರೆ ಇಳಿದ ಕೂಡಲೇ ಬರುವಂಥದ್ದು, ಅಲ್ಲಿ ಹೈಯೆಸ್ಟ್ ಲೇಔಟ್ ಆಗುವಂಥದ್ದು ಎಲ್ಲಿ ಕೇಳಿದ್ರೆ ಪಕ್ಷಿಕೆರೆಯಲ್ಲಿ. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಸುತ್ತ ಮನೆಗಳು. ಯಾಕೆ ನಮ್ಮ ಸಿಬ್ಬಂದಿಗಳು ಒಂದು 2 ದಿವಸದಲ್ಲಿ ಇಲ್ಲಿ ಹೋದಾಗ ನಾವು 2 ದಿವಸ ಸಾಕಾಗೋದಿಲ್ಲ, ಒಂದು 20 ದಿವಸ ತಿರುಗಿದ್ರು ಕೂಡ ಅಷ್ಟು ಮನೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಎಲ್ಲ ಮನೆಗಳಿಗೆ ಭೇಟಿ ಕೊಡ್ತೇವೆ. ಸೂರಗೆರೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಸೀತಾರಾಮ ಶೆಟ್ಟಿ, ಭದ್ರಕೋಶನ್, ಉದಿಪನಮಲ್ತೆರು, ಕೆಮ್ರಾಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮೈಯದ್ದಿ ಗಣಕೀಕೃತ ಬ್ಯಾಂಕ್ ಸೇವೆಗೆ ಚಾಲನೆ ಕೊರಿಯರು. ಎಸ್ಕೋಡಿ ನಾರಾಯಣಗುರು ಸಂಘದ ಅಧ್ಯಕ್ಷರು ನವೀನ್ ಹರಿಪಾದೆ ನಿರಕು ಠೇವಣಿ ಪತ್ರ ವಿತರಣೆ ಮಲ್ತೆರು. ಸಮಾಜ ಸೇವಕರು ಧನಂಜಯ ಶೆಟ್ಟಿಗಾರ್ ಈ ಮುದ್ರಾಂಕ ಸೇವೆಗೆ ಚಾಲನೆ ಕೊರಿಯರು. ಹಳೆಯಂಗಡಿ ಪ್ರಿಯದರ್ಶಿನಿ ಸಹಕಾರಿ ಸಂಘದ ಅಧ್ಯಕ್ಷರು ವಸಂತ ಬೆರ್ನಾಡ್ ಆವರ್ತನ ಠೇವಣಿಗೆ ಚಾಲನೆ ಕೊರಿಯರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಕಸ್ತೂರಿ ಪಂಜಾ ಉಳಿತಾಯ ಖಾತೆಗೆ ಚಾಲನೆ ಕೊರಿಯರು. ಕಟ್ವನದ ಮಾಲೀಕರು ಶ್ರೀನಿವಾಸ ಕೋಟ್ಯಾನ್, ಆಡಳಿತ ಮಂಡಲದ ಜಿ ಪರಮೇಶ್ವರ ಪೂಜಾರಿ, ಸೀತಾರಾಮ ಎನ್, ರಾಮನಾಥ ಸನಿಲ್, ಚಂದ್ರಹಾಸ ಮರೋಳಿ, ಗೋಪಾಲ್ ಎಂ, ಗೌರವ ಸಲಹೆಗಾರರು ಅಶೋಕ್ ಕುಮಾರ್ ಲೇಸದ ಮುತಾಲಿಕೆಡಿತರು. ಸಿಇಒ ಸೌಮ್ಯ ವಿಜಯ್ ಸಭೆ ನೆತ್ಕೊಂಡಿರು. ಸಿಬ್ಬಂದಿ ಹರ್ಷಿತಾ ಸಭೆ ಸುಧಾರಿಕೆ ಮಲ್ತೆರು. ಉಪಾಧ್ಯಕ್ಷರು ನೇಮಿರಾಜ್ ಪಿ ಸೊನ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಬೈಪಾಸ್ದ ಓಂ ಸಾಯಿ ಆಟೋ ಚಾಲಕರ್ನ ಬಕ್ಕ ಮಾಲಕರ್ನ ಸಂಘದ ಮುತಾಲಿಕೆಡು ಭಾರಿ ಗರ್ಧದ ಹಗ್ಗ ಜಗ್ಗಾಟ ಪಂಡ ಬಲ್ಲು ವೈಪುನ ಪಂತಗೊಬ್ಬು ಕುಂಪಲ ಶಾಲಾ ಮೈದಾನಡು ಶನಿವಾರ ಇಡೀ ರಾತ್ರಿ ನಡೆತಂಡು. ಕುಂಪಲ ಬೈಪಾಸ್ ಓಂ ಸಾಯಿ ಆಟೋ ಚಾಲಕರ ಬಕ್ಕ ಮಾಲಕರ್ನ ಸಂಘದ ಮುತಾಲಿಕೆಡು ಕುಂಪಲ ಶಾಲಾ ಮೈದಾನಡು ಅಟ್ಟಣ ಮಲ್ತಿನ ಗರ್ಧದ ಬಲ್ಲು ವೈಪುನ ಪಂತನು ಕುಂಪಲ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಚರಣ್ ಬೇಬಿ ನಾರಾಯಣ ಪಂಡಿತರು ತುಡರು ಬೆಳಗಾದು ಉದಿಪನ ಮಲ್ತೇರು. ಲೇಸುಡು ಮಲ್ಲ ಬಿನ್ನರಾದ ಪಾಲು ಪಡೆಯಿನ ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಳಿಯಾರ್, ರಿಕ್ಷಾ ಚಾಲಕರು ಪಂಡ ರಾತ್ರ ಪಗೆಲು ಬೆನ್ಪುನ ಶ್ರಮ ಜೀವಿಲು ಆಂಡ ಸಮಾಜಗಳ ತಂಕ್ಲೆನ ಕೊಡುಗೆ ಕೊರಡು ಪಂಪಿನ ಕಾಳಜಿಡು ತಂಕ್ಲೆನ ಪರಿಸರಡು ಈತೊಂಜಿ ಪೊರ್ಲುದ ಹಗ್ಗ ಜಗ್ಗಾಟ ಪಂತಗೊಬ್ಬನು ಅಟಣೆ ಮಲ್ತದಿನವು ಮೆಚ್ಚೊಡಾಯಿನವು ಪಂಡದು ಎಡಪು ಬಯಕಿಯರು. ಕುಟುಂಬದ ನಿರ್ವಹಣೆ ಮನ್ಪರ ಆ ರಿಕ್ಷರು ಬೆಂದಿನ ನಡುಟ್ಲ ಹೆಚ್ಚಿನವಾಯಿನ ಒಂಜಿ ವಿಶಾಲವಾಯಿನ ಮನಸ್ಸಿಂದ ನಮ್ಮ ಆಲೋಚನೆ ಮನ್ಪೋಡು. ಚಿಲ್ಲರೆ 10 ರೂಪಾಯಿ ಬಾಡಿಗೆ, 15 ರೂಪಾಯಿ ಬಾಡಿಗೆ, 30 ರೂಪಾಯಿ ಬಾಡಿಗೆ, 50 ರೂಪಾಯಿ ಬಾಡಿಗೆ ನೀನು ಪೂರ ಕಲೆಕ್ಟ್ ಮಂತ ತನ್ನ ಕುಟುಂಬನು ಸಾಂಗುನ ಒಟ್ಟಿಗೆ ಸಮಾಜೋಡು ಇತ್ತಿನಂಚಿನ ಅಶಕ್ತರಿಗಳ ನಮ್ಮದು ಎಂಚಿನಲ್ಲ ಸೇವೆ ಆವೋಡು ಪನ್ಪುನ ಲೆಕ್ಕಾಚಾರೋಡು ಈತ್ ಶೋಕುಡು ಈತ್ ಪೊರುಡು ಈತ್ ಜನ ಮಿನ್ನೆರೆಲ್ಲ ಎತ್ತದೆ ಇಡೀ ಟೀಮು. ಆ ಟೀಮುನು ತೂನಗಡೆ ಬಣ್ಣ ಹೆಂಗೆ ಖುಷಿಯಾದ ಹೆಂಗೆ ಮಾತೆ ಎನ್ನ ಸ್ವಾರ್ಥದೊಟ್ಟಿಗೆ ಹೆಂಗೆ ಕೊಂಚ ಖುಷಿಯಾದ. ಎನ್ನ ಡ್ರೆಸ್ ಕೋಡು ವೈಟ್ ಶರ್ಟ್ಲ ಬ್ಲ್ಯಾಕ್ ಪ್ಯಾಂಟ್ಲ ನಿನ್ನೇ ಮಾತೆಲ್ಲ ಪಾಡ್ದ ತೂನಾಗ ನಿಜವಾದ ಅತ್ಯಂತ ಖುಷಿಯಾನ ಹೆಂಗೆ ಈ ಆಟೋ ಚಾಲಕರ ಮಾಲಕರನ್ನ ಆ ಡ್ರೆಸ್ ಯೂನಿಫಾರ್ಮ್ ತೂತಾನಗ ನಿಜವಾದ ಹೆಂಗೆ ಉಡಲ್ ದಿಂಜಿದೆ ಬರ್ತದೆ. ಬೆದ ತೆಗೆದು ಬಂದಾಗ ಕೇಸರಿ ಅವು ಒಂದು ಅವೇನ ಐನ್ ತೂನಾಗ ಖುಷಿ ಆಂಡ ಇನಿ ಕುಂಪಲದ ಈ ಗ್ರೌಂಡಿಗೆ ಬಂದಾಗ ವಿಶೇಷವಾದ ಹೆಂಗೆ ಅತ್ಯಂತ ಖುಷಿಯಾಗಿ ಅತ್ಯಂತ ಖುಷಿ ಆಪನ ಹಿಡಿದ್ರ ಆ ಅಧ್ಯಕ್ಷರು, ಆ ಪ್ರಧಾನ ಕಾರ್ಯದರ್ಶಿ, ಆ ಸದಸ್ಯರು ಈತ ಮಲ್ಲ ಮನಸ್ಸರು ಈ ಗೊಬ್ಬು ಈ ಹಗ್ಗ ಜಗ್ಗಾಟ ಐನ್ ಮಲ್ಲ ಪ್ರೈಸ್ ತಿದ್ದು ಎಡ್ಡೆಡ್ಡ ಟೀಮುಲೆಲ್ಲ ಎತ್ತದು
ಐಲ್ಲ ಬಾಕಿದಕ್ಲೆಗೆ ಒಂಜಿ ಮನೋರಂಜನೆ ಕೊಡ್ದು ಅಕ್ಲ ಪ್ರತಿಭೆಯನ್ನು ಆ ಒಂದು ತೋರ್ಪಡಿಸುವಂಚಿನ ವೇದಿಕೆಯನ್ನು ರೆಡಿ ಮಾಡ್ತದೆ ಐಟ್ ಎಂಚಿನ ಒರಿನಾಂಡ ಆ ಪಾಪದಕ್ಲೆಗೆ ಸಹಾಯ ಮನ್ಪೋಡು ಪನ್ಪುನ ವಿಶಾಲವಾದ ಮನಸ್ಸು ದೇವರು ಕೊಡ್ತಾರತ್ತ ಅಕ್ಲೆಗೆ ವಿಶೇಷವಾದ ಯಾನು ನಮ್ಮಿ ನಂಚಿನ ದೈವ ದೇವರೆಡಲ ಯಾನ್ ಪ್ರಾರ್ಥನೆ ಮನ್ಪುನಿ ಅಕ್ಲೆಗೆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಸಮೃದ್ಧಿ ಕೀರ್ತಿ ಐತೊಟ್ಟಿಗೆ ಆರ್ಥಿಕವಾದ ದೇವರ ಶಕ್ತಿ ಕೊರಡ ಎಂದು ದೇವರ ಪ್ರಾರ್ಥನೆ ಮಂತಂದು ಬಿಜೆಪಿ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್ ಕುಂಪಲ ಕೇಸರಿ ಮಿತ್ರವೃಂದ ಟ್ರಸ್ಟ್ದ ಅಧ್ಯಕ್ಷರು ಭಗವಂತ ಶೆಟ್ಟಿ ಕುಂಪಲ ಕಾರ್ಯಕ್ರಮಕ್ಕೆ ಎಡೆಪು ಬಯಕಿಯರು ಮನ ದಿವಂದಿಲ್ಲರು ಆಟೋ ರಿಕ್ಷಾದ ಇನಿಯರು ಚಾಲಕರುಲ್ಲರ ಅಕ್ಲೊಂದು ಒಂಜಿ ಒವ್ವಾಂಡ ಒಂಜಿ ಸಮಸ್ಯೆ ಉಪ್ಪು ನಂಚಿನ ಸಂದರ್ಭಡು ಆಪತ್ ಬಾಂಧವರಾದ ಒವ್ವಾಂಡ ಒಂಜಿ ಆಕ್ಸಿಡೆಂಟ್ ಆವಡು ಅತನ ಒವ್ವಾಂಜಿ ಕಷ್ಟದ ಕಾಲಡು ಜನಕುಲೇನೆ ಆಸ್ಪತ್ರೆಗೆ ಸಾಗವಿಸುವನ ಮುಖಾಂತರ ಅಕ್ಲನ ಒಂಜಿ ಕಷ್ಟಕ್ಕೆ ನೆರವಾಪಿನಂಚಿನ ಒಂಜಿ ಸುರೂತ ಒಂಜಿ ವಾಹನ ಒಂದು ಕೆಂಡವು ಆಟೋ ರಿಕ್ಷಾ ಅಂತ ಪನ್ನೇರ ಬಾರಿ ಸಂತೋಷ ಒಂದುಂಡು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ಆಟೋ ಚಾಲಕರು ಅನ್ನೋರು ದಯವಿಟ್ಟು ನಿಮಗೆ ನನ್ನ ಒಂದು ಕಿವಿಮಾತು ಏನಂತಂದರೆ, ಈ ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಕುಂಪಲ ಬೈಪಾಸಲ್ಲಿ ನಿಮ್ಮ ಒಂದು ಆಟೋ ಸ್ಟ್ಯಾಂಡ್ ಇದೆ, ಇಡೀ ನಮ್ಮ ಜಿಲ್ಲೆಗೆ ಮಾದರಿಯಾಗುವಂಥ ಒಂದು ಆಟೋ ಚಾಲಕರು ನೀವಾಗಬೇಕು. ಯಾಕಂದರೆ ಈಗಾಗಲೇ ನೀವೊಂದು 10 ಹಲವು ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮದು ಇನ್ಶೂರೆನ್ಸ್ ದಯವಿಟ್ಟು ನೀವು ಕಟ್ಟಿ, ದಯವಿಟ್ಟು ಇನ್ಶೂರೆನ್ಸ್ ನೀವು ಕಟ್ಟಿ. ಅದು ನಿಮಗೆ ಬರ್ಡನ್ ಅಂತ ಕಾಣಿಸ್ಬೋದು, ಆದರೆ ಒಂದು ಅಪಘಾತ ಅನ್ನೋದಕ್ಕೆ ನಾವು ಡೆಫಿನೇಷನ್ ಏನು ಕೊಡ್ತೀವಿ ಅಂತಾರೆ, ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಪ್ಲಾನ್ಡ್ ಈವೆಂಟ್ ಇಸ್ ಕಾಲ್ಡ್ ಆಕ್ಸಿಡೆಂಟ್ ಅಂತ. ಯಾವ ನಮ್ಗೆ ಗೊತ್ತೇ ಆಗೋದಿಲ್ಲ, ಏನೋ ನಡೆದಿರ್ತದೆ. ಅದನ್ನ ಆ ಕಾಲದಲ್ಲಿ ನಾವು ಕೈಕಲ್ಲು ಹೊಡೆಯೋದಲ್ಲ. ದಯವಿಟ್ಟು ನಿಮ್ಮ ವಿಮೆಯನ್ನು ದಯವಿಟ್ಟು ಮತ್ತು ಎಲ್ಲ ಡಾಕ್ಯುಮೆಂಟನ್ನು ಅಪ್ಡೇಟ್ ಆಗಿ ಇಡಿ, ಯಾಕೆಂದರೆ ಮುಂದಿನ ಯಾವುದಾದ್ರು ಸಂಭವಿಸ್ಬೋದು. ಶ್ರೀ ಕ್ಷೇತ್ರ ಕೊಂಡಾಣದ ವ್ಯವಸ್ಥಾಪನಾ ಸಮಿತಿ ಮಾಜಿ ಅಧ್ಯಕ್ಷರು ರಾಜೇಶ್ ರೈ ಕೋಟೆಕಾರ್ ಗುತ್ತು, ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಸುರೇಶ್ ಭಟ್ನಗರ, ಉದ್ಯಮಿ ದೇವೇಶ್ ಸರಳಾಯ, ಜಯಂತ್ ಕೊಂಡಾಣ, ನೇತ್ರಾವತಿ ಆಟೋ ಯೂನಿಯನ್ ಅಧ್ಯಕ್ಷರು ವೆಂಕಟೇಶ್ ನೀರೊಳಿಕೆ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರರು ದಿನೇಶ್ ಕುಂಪಲ, ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರು ಸೂರಜ್ ಸಾಗರ್, ಸೋಮೇಶ್ವರ ಪುರಸಭಾ ಸದಸ್ಯರು ದೀಪಕ್ ಪಿಲಾರ್, ಮನೋಜ್ ಕಟ್ಟೆಮನೆ, ಉದ್ಯಮಿ ಶೇಖರ್ ಕುಂಪಲ, ನೆಲ್ಸನ್, ಸುರೇಶ್ ಶೆಟ್ಟಿ ಬಗಂಬಿಲ, ಹೊಸಕುರಲ್ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ, ಎಂಜತಿ ಪ್ರಮುಖರು ಮಲ್ಲ ಬಿನ್ನರಾದ ಲೇಸಡ್ ಪಾಲ್ಪಡೆದಿದ್ದರು. ಓಂ ಸಾಯಿ ಆಟೋ ಚಾಲಕರನ ಬೊಕ ಮಾಲಕರನ ಸಂಘದ ಅಧ್ಯಕ್ಷರು ಪ್ರಸಾದ್ ನಾಯಕ್, ಕಾರ್ಯದರ್ಶಿ ರಾಕೇಶ್ ಕುಮಾರ್, ಕೋಶಾಧಿಕಾರಿ ನಿಶಾಂತ್ ಕುಲಾಲ್ ಬೊಕ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಸಂದೀಪ್ ಕುಂಪಲ ಎದ್ಕೊಂಡು ಸಭೆ ಸುಧಾರಿಕೆ ಮಲ್ತರು, ಹರಿಪ್ರಸಾದ್ ಆಶ್ರಯ ಕಾಲೋನಿ ಸಭೆ ಸುಧಾರಿಕೆ ಮಲ್ತರು. ಸಭೆ ಲೇಸರ್ದ ಬೊಕ್ಕ ಕುಂಪಲ ವಲಯ ಬೊಕ್ಕ ಉಳ್ಳಾಲ ವಿಧಾನಸಭಾ ವ್ಯಾಪ್ತಿದ ತಂಡಲೆಗೆ ಪೊರ್ಲಕಂಠದ ವಿದ್ಯುತ್ ದೀಪದ ಬಲ್ಪುಡು ಬಲ್ಲು ವೈಪುನ ಪಂತಗೊಬ್ಬಲು ಶನಿವಾರ ಇಡೀ ರಾತ್ರಿ ನಡೆತನು. ಸುದ್ದಿಗೊಂಚಲಿಗೆ ಸ್ವಾಗತ. ಎಲ್ಲಿಯ ಜೋಕ್ಲನ ವಾದ್ಯ ಗಾಯನ ತಂಡದ ಗುಬ್ಬಿದ ಗೂಡು ತುಳು ಪದಪ್ರಾಸ ಗಾಯನ ವಿಶೇಷ ಕಾರ್ಯಕ್ರಮ ಕುಡ್ಲ ಕದ್ರಿ ಶ್ರೀಕೃಷ್ಣ ಕಲ್ಯಾಣ ಮಂಟಪಡು ಐತಾರ ಬೈಯಾಗ ನಡೆತಂಡು. ಗುಬ್ಬಿದ ಗೂಡು ಪುದರೆ ಪೊರ್ಲು ಎಲ್ಲೆಲ್ಲಿಯ ಗುಬ್ಬಿಲು ಇತ್ತೆ ತೂಯರ ತಿಕ್ಕು ಜಿನ್ನಾಡಲ ಗುಬ್ಬಿದಂಚಿನ ಪುಟಾಣಿ ಜೋಕುಳ ತಂಡದ
ತುಳು ಪದ ಪ್ರಾಸ ಗಾಯನದ ಗುಬ್ಬಿದಗೂಡು ವಿಶೇಷ ಕಾರ್ಯಕ್ರಮನ ಗುಬ್ಬಿದಗೂಡು ಸಮಿತಿದ ಕುಲು ಕುಡ್ಲ ಕದ್ರಿ ಶ್ರೀಕೃಷ್ಣ ಕಲ್ಯಾಣ ಮಂಟಪಡ್ ಐತಾರ ಬಯ್ಯಾಗ ಅಟೆಂಡ್ ಮಲ್ತೀತೇರು. ಕುಡ್ಲ ನಮ್ಮ ತುಳುನಾಡು ಟ್ರಸ್ಟ್ ಅಧ್ಯಕ್ಷರು ರೋಹಿತ್ ಅಶ್ವ ತುಡರ ಬೆಳಗಾದ ಗುಬ್ಬಿದಗೂಡು ಜೋಕ್ಲೆನ ತುಳು ಪದ ಪ್ರಾಸ ಗಾಯನಗ ಚಾಲನೆ ಕೊರಿಯರು. ಸಾಂಕೇತಿಕ ಉದೀಪ ನಡೆದ ಬೊಕ್ಕ ಪುಟಾಣಿ ಜೋಕ್ಲೆನ ವಾದ್ಯಗೋಷ್ಠಿದ ಹಿನ್ನೆಲೆಡು ತುಳು ಪದ ಪ್ರಾಸ ಗಾಯನಲೆನು ಜೋಕುಳು ಬಾರಿ ಪೊರ್ಲುಡು ನಡಪಾದ ರಂಜಿಸಾಯರು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ವಿಘ್ನ ವಿನಾಶಕ ಆನೆಮೋಣದ ಗಣಪತಿನ ವಂದಿಸಾ ಬಂದು ಇತ್ತಿನ ಗಣ್ಯರಿಗ್ಲ ಭಕ್ತಿನ ಭಿನ್ನರಿಗ್ಲ ಸೊಲ್ಲಿನ ಸಂದ ಬಂದು ನಮ್ಮ ಈ ಕಾರ್ಯಕ್ರಮದ ಸುರುಮಂತೆರೆಗು ಅನುಕೇನಗುಲ್ಲ. ಈ ಪೊರ್ತುಡು ಅಟೆಂಡ್ ಮಲ್ತಿನ ಸಭೆಲೆ ಹೆಸರು ಗುಬ್ಬಿದಗೂಡು ಪುದರೆ ವಿಶೇಷ ತುಳು ಪದ ತುಳು ಸಂಸ್ಕೃತಿನ ಒರಿಪಾಯರೆ ಇಂಚಲ ಸಾಧ್ಯ ಪಂಡದು ಎಲ್ಲೂರು ಶ್ರೀನಿವಾಸರಾಯರು ತೋಜಾದು ಕೊಡ್ತೇರು. ಅರೆಗೆ ನಮ್ಮ ಮಾತೆರ್ನಲ ಬೆಂಬಲ ಪ್ರೋತ್ಸಾಹ ಬೋರ್ಡು ಪಂಡದು ತೆರಿಪಾಯಿನ ಸುರತ್ಕಲ್ ಗೋವಿಂದದಾಸ್ ಕಾಲೇಜಿದ ಪ್ರಾಂಶುಪಾಲರು ಪ್ರೊಫೆಸರ್ ಪಿ ಕೃಷ್ಣಮೂರ್ತಿ ಪ್ರತಿಭಾ ಪ್ರದರ್ಶನ ಮಂದಿನ ಜೋಕ್ಲೆಗೆ ಅಭಿನಂದನೆ ಸಂದಾಯರು. ನಿಜ ಗುಬ್ಬಿದಗೂಡು ಈಗ ಗುಬ್ಬಿಗಳು ಕಾಣುವುದಿಲ್ಲ. ಮೇಡಮ್ ಹೇಳಿದರು ಗುಬ್ಬಿಗಳು ಕಾಣ್ತಾ ಇಲ್ಲ, ಗುಬ್ಬಿಯ ಗೂಡುಗಳು ಕಾಣ್ತಾ ಇಲ್ಲ. ಆದರೆ ಇಂಥ ಪುಟಾಣಿ ಗುಬ್ಬಿಗಳು ಮತ್ತೆ ಸೇರಿದರೆ ಇದೊಂದು ದೊಡ್ಡ ಗುಬ್ಬಿಯ ಗೂಡು ಬೆಳೆಯುವುದಕ್ಕೆ ಸಾಧ್ಯ ಇದೆ. ಆ ರೀತಿ ಆಗಲಿ. ವಿನಮ್ರ, ಧೃತಿ, ಸಾನ್ವಿ, ವಿದ್ಯಾ ಮೇಡಮ್, ರಘು, ಶ್ರೀನಿವಾಸ್ ಸರ್ ಇವರೆಲ್ಲ ಈ ಥರದ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ವಿದ್ಯಾ ಮೇಡಮ್ ಬಗ್ಗೆ ಹೇಳಲೇಬೇಕು. ಎಷ್ಟು ಸೊಗಸಾಗಿ ಅದರ ಚಿತ್ರೀಕರಣವನ್ನು ಮಾಡ್ತಾರೆ ಮತ್ತು ಅವರು ಎಲ್ಲರನ್ನ ಒಳಗೊಳಿಸ್ತಾ ಇದ್ದಾರೆ. ಇಷ್ಟು ಮಂದಿಯನ್ನು ಪ್ರಾಯಶಃ ಶ್ರೀನಿವಾಸ್ ಸರನ್ನು ಸೇರಿಸಿಕೊಂಡು ಅವರು ನಟರನ್ನಾಗಿ ಮಾಡಿದ್ದಾರೆ. ಮೊನ್ನೆ ಚುನಾವಣೆಯ ಅವರೊಂದು ವಿಡಿಯೋ ಮಾಡಿದರು. ಅವರ ಅಮ್ಮನನ್ನು ಕೂಡ ಅದರಲ್ಲಿ ನಟಿಯನ್ನಾಗಿ ಮಾಡಿದ್ದಾರೆ. ಹಿರಿಯರಿಂದ ಕಿರಿಯರ ತನಕ ಈ ರೀತಿ ಎಲ್ಲರನ್ನ ಒಗ್ಗೂಡಿಸುವ ಕೆಲಸ ಆದರೆ ಕನ್ನಡ ಕಟ್ಟುವ ತುಳು ಕಟ್ಟುವ ಕೆಲಸ ಆಗತ್ತೆ. ಆ ರೀತಿಯ ಕೆಲಸ ಆಗಲಿ. ಕಾರ್ಯಕ್ರಮನು ಉದೀಪನ ಮಲ್ತಿನ ರೋಹಿತ್ ಅಶ್ವ ತುಳು ಬುಳೆಚಲ್ಗೆ ಇಂಚಿನ ಪ್ರಯತ್ನಲ ಅಗತ್ಯ. ಈ ಪ್ರಯತ್ನದ ಪರಿಶ್ರಮಲ ಉಂಡು ಪಡೆದು ತೆರಿಪಾಯಿರು. ಅಂಡ ತುಳುಟು ಈ ಜೋಕ್ಲೆಯನ್ನು ಈ ರೀತಿ ಪಳಗದು ನಮ್ಮ ಏತು ಸೋಕದೊಂಜಿ ಪ್ರಸವನ ಎಂಕಲ್ ತಿಂಪಿನ ಕುಕ್ಕುದ ಎಂಕಲ್ ಗೊಬ್ಬುದ ಬಗ್ಗೆ ಶ್ರೀನಿವಾಸ್ ರಾಯರು ಇನ್ನಿ ಐಕ್ಯ ಒಂಜಿ ಗಾಯನ ಮಲ್ಪೊಳ್ಳಿ ಹೊಂತಿನ ತೋಜದ್ ಕೊಡ್ತಾರೆ. ಅರೆಗೆಯನ್ನ ಉಡಲ್ಜಿಂಜಿ ಸೊಲ್ಮೇಲ್ ಸರ್ ಇಂಚಿನ ಕಾರ್ಯಕ್ರಮ ಮಸ್ತ್ ಮಲ್ಪೋದು ದಯಪಂಡ ಈತ ತುಳುನಾಡು ಪಂಡ ದಾದ ತುಳುನಾಡು ಪಂಡ ಬಾರ್ಕೂರು ಮಂಗಳೂರು ಬಂತಾರೆ ಅಂಚತ್ತು ತುಳುನಾಡು
ಭಾರಿ ಮಲ್ಲೆ ಉಂಟು ತುಳುನಾಡು ಯಾನು ಐತ ಬಗ್ಗೆ ಏನನ್ನು ತೊಡಗಿಸ್ಕೊ ನಾಡು ಬೊಕ್ಕ ಪೋಯಿ ತೂಕ ತುಳುನಾಡು ಪಂಡದಾದ ಒಂದು ವಿಷಯವನ್ನು ತೆರ್ಕೊಂಡು ಬತ್ತಿಂದ ತುಳು ಬುಲೆಕ್ನಾಯ್ಕ ದಾಲ ಕಷ್ಟಜ್ಜಿ ತುಳುಕು ಬಹಳಷ್ಟು ದುಮ್ಮುದು ಏತೋ ವರ್ಷ ಭಾರಿ ಜನ ಶ್ರಮ ಪಡೋದಿಲ್ಲ ಅಕಲ್ನ ಪುದರ್ ಪಣರಿಗೆ ನಂಗೆ ಒಂದು ದಿನ ಬೋಡು 10 ಜನ ಅಕಲ್ನ ಪುದರ್ ಮಾತು ಓದ್ದವನಿಗೆ ಕಾಂಡು ಒಂದಕ್ಕೆ ದಾದಾನ ಮಲ್ಕೊಡು ಇಲ್ಲ ತುಳುನೊಂದು ಬೇಲೆ ಇತ್ತು ಅಥವಾ ಎನ್ನ ಸಂಘಟನೆದೊಂದು ಬೇಲೆ ಇತ್ತು ಒಟ್ಟು ಜೊತೆ ತುಳುನೊಂಜಿ ಬುಲೆಪಾನೊಂಜಿ ಬೇಲೆ ಮಲ್ಕೊಡು ಪಂಡು ಇತ್ತೆ ಇದೊಂದಿಲ್ಲ. ಸಂಸ್ಥೆದ ಸಂಚಾಲಕರು ಎಲ್ಲೂರು ಶ್ರೀನಿವಾಸರಾವ್ ಗುಬ್ಬಿದ ಗೂಡು ಸಂಸ್ಥೆದ ಬಗೆಟ್ ಪ್ರಾಸ್ತಾವಿಕವಾದ ತೆರಿಪಾಯರು. ಪದ್ಯನ ತುಳುತ ಪದ್ಯನ ಆಯ್ನಾಥ ಪದ ಪಂಡದ ಕಲ್ತಂಡ ಆಯ್ನಾಥ ಬೇಗ ತುಳು ಭಾಷೆ ಬರ್ಕೊಂಡು ಎನ್ನ ಭಾವನೆ ಅಂಚ ಈ ಪ್ರಾಸಬದ್ಧ ಪದಗಳನ್ನು ಸಂಗೀತ ಕೊರದು ಅಗಳನ್ನು ಟ್ರೈನಿಂಗ್ ಕೊರ್ಪಿನ ಒಂಜಿ ಹವ್ಯಾಸ ಮಲ್ತೊಂದುಲ್ಲ ಅಂಚನೆ ಈ ಪ್ರಾಸಬದ್ಧ ಸಂಗೀತ ಪದ ಪಂಡ್ರೆ 3ನೇ ಕ್ಲಾಸ್ ಮುಟ ಇಂಕಲ್ ದೆತನೊಂದುಲ್ಲ ಏರೆಗಳ ಮೆಂಬರ್ಶಿಪ್ ಫೀ ಅಂಚಿನ ಮತ್ತು ದಾಲಜಿ ಒಂದು ಫಾರ್ಮ್ ಕೊರದು ಮೆಂಬರ್ಶಿಪ್ ಆದ ಉಪ್ಲೆ ಪ್ರತಿ ವಾರ ಟ್ರೈನಿಂಗ್ ಆನಾಗ ಬತ್ತಂಡಾಂಡು ಅಗಳಿಗೆ ಟ್ರೈನಿಂಗ್ ಕೊರದು ಇಂಚಿನ ಕಾರ್ಯಕ್ರಮ ಪ್ರತಿ ತಿಂಗಳಿಗೊಂಜಿ ಮಲ್ಕೊಡೊಂದು ಪಾಡ್ದ ಅಂಚನೆ ಥಂಡರ್ ಕಿಡ್ಸ್ 3ನೇ ಕ್ಲಾಸ್ ಮಿತ್ತದಗಳು ಬೊಕ್ಕ ಐಟ್ ಮೆಂಬರ್ಶಿಪ್ ಫೀಸ್ ದೆತೊಂದು ಇಂಕಲು ಮಲ್ತೊಂದುಲ್ಲ ಐತ ಖರ್ಚಿಗೋಸ್ಕರ ಈ ಮೆಂಬರ್ಶಿಪ್ ಫೀಸ್ ಪೂರ ಉಂಡು. ಒಂದು ಒಂಜಿ ಆಶೆ ಅಂಚನೆ ಇಲ್ಲಿ ಬತ್ತಿನ ಮಾತಾ ಭಿನ್ನರಿಗೆ ನಾನು ಸ್ವಾಗತ ಕೋರೊಂದು ಹೆಚ್ಚಿನ ಪಾತ್ರ ತಯಾರಿಜಿ ಟೈಮ್ ಆಯ್ನಾತ್ ಕಮ್ಮಿ ಉಂಡು ಈಗಲೇ ಮಾತಾಡಲ್ಲ ಇದಕ್ಕೊಂದು ತುಳುವೆರ ಕಲಾ ಅಧ್ಯಕ್ಷರು ಶ್ರೀಮತಿ ಗೀತಾ ಲಕ್ಷ್ಮೀಶ್ ನಿವೃತ್ತ ಅಧ್ಯಾಪಕರು ಸಾಂಸ್ಕೃತಿಕ ಕಾರ್ಯಕ್ರಮದ ಸಂಘಟಕರು ಸುಧಾಕರ್ ರಾವ್ ಪೇಜಾವರ ಮಲ್ಲ ಭಿನ್ನರಾದ ಲೇಸಡು ಪಾಲ್ಪಡೆದಿದ್ದರು. ಒಂದುವೇ ಪೊರ್ತುಡು ಕವಿ ರಘು ಇಡ್ಕಿದು ಬರೆಯಿನ ತುಳು ಸಾಹಿತ್ಯ ರಚನೆದ ವಿದ್ಯಾ ರಘು ಚಿತ್ರೀಕರಣ ನಿರ್ಮಾಣ ಮಲ್ದಿನ ರಡ್ ಆಲ್ಬಮ್ ಪದ್ಯಲದ ಬಿಡುಗಡೆಲ ನಡಪಾಯರು. ಅಂಚನೆ ಎಲ್ಲೂರು ಶ್ರೀನಿವಾಸ ರಾಯರ್ನ ಮಾರ್ಗದರ್ಶನಡು ತರಬೇತಿ ಪಡೆದು ತಂಕಲನ ಪೊರ್ಲುದ ಚಾತುರ್ಪುನು ತೋಜಾಯನ ಪುಟಾಣಿ ಜೋಕ್ಲೆಗೆ ಈ ಪೊರ್ತು ಅಭಿನಂದನೆ ಸಂದಾಯರು. ಗುಬ್ಬಿದಗೂಡು ಕಾರ್ಯಕಾರಿ ಸಮಿತಿದ ಸದಸ್ಯರು ಶ್ರೀಮತಿ ಕವಿತಾ ಸಂಧ್ಯಾರಾವ್ ಕಾರ್ಯಕ್ರಮದ ಮುತಾಲಿಕಡಿತ್ತೇರು. ಗುಬ್ಬಿದಗೂಡು ಸಂಸ್ಥೆದ ರಘು ಇಡ್ಕಿದು ಸಭೆನ ಎತ್ಕೊಂಡು ಸಭೆ ಸುಧಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಅಸೈಗೋಡು ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 5ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಧಾರ್ಮಿಕ ಸಭೆಲೇಸು ಸೋಮವಾರ ಬೈಯಾಗ ನಡೆತಂಡು. ಅಸೈಗೋಳಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರಡು 5ನೇ ವಾರ್ಷಿಕ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮಲು ಸೋಮವಾರ ಇಡೀ ದಿನ ನಡೆತಂಡು. ಬಯ್ಯಗ ಧಾರ್ಮಿಕ ಸಭೆಲೇಸು ಬೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾಯರು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಪ್ರಶಾಂತ್ ಕಾಚವ ತುಡರ್ ಬೆಳಗಾದ ಧಾರ್ಮಿಕ ಸಭೆಲೇಸನು ಉದೀಪನ ಮಲ್ತೆರು. ವೈಯಕ್ತಿಕ ಅದುಪುನ ರಾಜಕೀಯ ದೇವಸ್ಥಾನದ ಪಿದಯುಪ್ಪಡು ದೇವಸ್ಥಾನದ ಉಲೈ ಧಾರ್ಮಿಕ ಚಟುವಟಿಕೆ ನಡೆತಂಡ ಮಾತ್ರ ದೇವರಿನ ಕೃಪೆ ದಿಕ್ಕೆರೆ ಸಾಧ್ಯ ಪಂಡಿತು ಪ್ರಶಾಂತ್ ಕಾಚವ ತೆರಿಪಾಯರು. ಮಹಿಮೆನ ಗೊತ್ತು ಭಾರಿ ಸಾನ್ನಿಧ್ಯ ಎತ್ತಿನ ಅಂಚಿನ ಜಾಗ ಎತ್ತರದ ಪ್ರದೇಶ ಅಂಡಲ ಭಾರಿ ಸಾನ್ನಿಧ್ಯ ಎತ್ತಿನ ಅಂಚಿನ ಜಾಗ ಅಂಚಿಡ್ದೆ ಗುಳಿಗ ಕೊರಗಜ್ಜನ ಸಾನ್ನಿಧ್ಯ ಅಂಚಿಡ್ದ ಅಯ್ಯಪ್ಪ ಮಂದಿರ ಆಯ್ತೊಟ್ಟಿಗೆ ನಾಗಬನ ಆಯ್ತು ಒಟ್ಟಿಗೆ ವಿಶೇಷತೆ ಬಣ್ಣ ದುರ್ಗಾ ಪರಮೇಶ್ವರನ ಭಾರಿ ಆತ ಸಾನ್ನಿಧ್ಯ ಉಂಟು.
ಸಾನ್ನಿಧ್ಯ ಉಂಡು ಪಂಡ ದಾಯ ಪಂಡಗ ಮೊದಲು 10 ಹೆಚ್ಚು ಕಮ್ಮಿ 10-40 ವರ್ಷದ నుంచి ಆಟ ಮಲ್ತೊಂದಲ್ಲೇರು ಒಂಜಿ ಜಾಗೆಡ್ ದೇವಿನ ಒಂಜಿ ಸೇವೆ ಕೊರುಂಡ ಆ ಜಾಗೆಗೆ ಭಾರಿ ಆತ್ ಸಾನ್ನಿಧ್ಯ ಬರ್ಪುಂಡ್ಗೆ ನಡೆದ ತೀರ್ಥ ಬೋಂಡ ಪಟ್ಟೋರಿದ ನಾಗಬ್ರಹ್ಮ ಬಕ್ಕ ಪಟ್ಟೋರಿ ತಾಯಿ ಬಂದ್ಪುಣಂಜಿ ಭಾರಿ ಆತ್ ಪುದರ್ ಬಕ್ಕ ಗೌರವ ಇತ್ತು ನಂಚಿನ ಜಾಗೆ ನಮ್ಮನ ಪಟ್ಟೋರಿ ಒಟ್ಟುಡು ಎಂಕಲಿ ಜೋಕುಲು ಉಪ್ಪಿನಾಗ ಮುಲ್ಪದಲ್ಲ ಜನ ಮಂದಿಯಲ್ಲಿ ಇದ್ದಾನೆ ಅಷ್ಟೇ ಭಾರಿ ಒಂಜಿ ಲೆಕ್ಕದ ರಡ್ಡು ಮೂಜು ಬಸ್ಕಲ್ ಮಾತ್ರ ಎತ್ತನೆ ಇನ್ನು ಎಂಕಲ ವಿಶ್ವನಾಥ್ ನಾಯ್ಕರಲ್ಲ ಮುಲ್ಪ ಬತ್ತದ ಸಟ್ಲೈನ ಒಂಜಿ ವ್ಯಕ್ತಿ ಇನ್ನು ಭಾರಿ ಆತ್ ಕಷ್ಟ ಬಕ್ಕ ಸುಖತ ಮಧ್ಯೊಡು ಬದುಕಿನಂಜಿ ವ್ಯಕ್ತಿ ಇನ್ನು ಆರ್ಲ ಇನ್ನು ಲೇಸದ ಗುರುಕಾಲ್ಮೆ ವಹಿಸೋನ್ನ ಕುಡ್ಲಾ ವಿಶ್ವವಿದ್ಯಾನಿಲಯದ ರಸಾಯನಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಪ್ರೊಫೆಸರ್ ಬೋಜಾ ಪೂಜಾರಿ ಪಾತೆರೊಂದು ಒವ್ವೇ ಊರದ ಬುಲೆಚ್ಚಿಲುತು ಓಡಾಂಡ ಜ್ಞಾನ ದೇಗುಲ ಬೊಕ್ಕ ಜ್ಞಾನ ಮಂದಿರ ಅಗತ್ಯ ಮಹಾನ್ ಪುರುಷರನ ಜೀವನ ಚರಿತ್ರೆದ ಅಧ್ಯಾಯ ನಡೆದು ಜೀವನಡು ಅಭಿವೃದ್ಧಿದ ಒಟ್ಟಿಗೆ ಸಾರ್ಥಕತೆ ತುಗೆರೆ ಸಾಧ್ಯ ಪಂಡದು ತಿರುಪಾಯಿರು. ನಮಗೆಲ್ಲ ತಿಳಿದ ಹಾಗೆ ಒಂದು ಊರಿನ ಬೆಳವಣಿಗೆಗೆ ಒಂದು ಜ್ಞಾನ ದೇಗುಲ ಅಂತ ಒಂದು ಬಹಳ ಮುಖ್ಯವಾದದ್ದು, ಮತ್ತೊಂದು ಜ್ಞಾನ ಮಂದಿರ ಅಂತ. ಜ್ಞಾನ ದೇಗುಲ ಅಂದರೆ ಈ ಶಾಲೆ ಕಾಲೇಜು ಇತ್ಯಾದಿ, ಇನ್ನೊಂದು ಧ್ಯಾನ ಮಂದಿರ. ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾದ ಅವನ ಮಾನಸಿಕವಾದ ಒಂದು ಬೆಳವಣಿಗೆ, ದೈಹಿಕ ಬೆಳವಣಿಗೆ ಮತ್ತು ಸ್ಪಿರಿಚುವಲ್ ಧಾರ್ಮಿಕ ಬೆಳವಣಿಗೆ, ಈ ಎಲ್ಲ ಅದರ ಸಮ್ಮಿಲನದಿಂದ ಒಬ್ಬ ಹುಟ್ಟಿದಂಥ ಒಂದು ಮಗು ತನ್ನ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡೆಯಬಹುದಾಗಿದೆ. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ತಮಗೆ ಒಂದು ಕಥೆಯ ಮೂಲಕ ತಮಗೆ ಬಹಳ ಸೂಕ್ಷ್ಮವಾಗಿ ಚುಟುಕಾಗಿ ನಮ್ಮ ರೇಷ್ಮಾ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಈ ಒಂದು ಮಂದಿರಕ್ಕೆ ಬರೋದು 3ನೇ ಸಲ. 1ನೇ ಸಲ ನಮ್ಮ ಶ್ರೀಮತಿಯವರನ್ನು ಈ ಜೀರ್ಣೋದ್ಧಾರ ಬ್ರಹ್ಮಕಲದ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಕರೆದಿದ್ದರು. ಇನ್ನು 3ನೇ ವರ್ಷದ ಪ್ರತಿಷ್ಠಾ ಮಹೋತ್ಸವಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯವರು ದೀಪ ಪ್ರಜ್ವಲನೆಗೆ ಬಂದಿದ್ವಿ. ಈಗ 3ನೇ ಸಲ ಲೇಸಡೆ ವೀರಕೇಸರಿ ಸೇವಾ ಬ್ರಿಗೇಡ್ ವತಿರ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಭವಿಷ್, ರಿಶಾನ್, ರಮ್ಯಾ, ತನುಷ್, ಆರಾಧ್ಯ, ದಿವಿತ್, ಹಾರ್ದಿಕ್, ಸಿಂಧು, ಪ್ರನ್ವಿತ್, ಧ್ರುವಿ ಕೆರೆಗೆ ಕಲ್ಪನಾ ಸಾಮಗ್ರಿನ ಕೊಟ್ಟು ಅಭಿನಂದಿಸಾಯಿರು. ಅಧ್ಯಕ್ಷರಾದ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು, ಉಪಾಧ್ಯಕ್ಷರಾದ ವಿಶ್ವನಾಥ್ ನಾಯಕ್ ಅವರು, ಗಿರೀಶ್ ಮೋರ್ಲಾ ಅವರು ನಮ್ಮ ಮುಖ್ಯ ಅತಿಥಿಗಳಿರುವವರಾಗಿರುವಂತಹ ಉದ್ಯಮಿಗಳು. ಅದು ಮಾತ್ರ ಅಲ್ಲದೆ ತಾನು ದುಡಿದುದರಲ್ಲಿ ಒಂದಿಷ್ಟು ಸೇವಾ ಕಾರ್ಯಗಳಲ್ಲಿ ತನ್ನ ತೊಡಗಿಸಿಕೊಂಡಂತಹ ಗಿರೀಶ್ ಮೋರ್ಲಾ ಅವರು. ಉದ್ಯಮಿ ಗಿರೀಶ್ ಆಲ್ವಾ ಮೋರ್ಲಾ, ಕೊನಾಜೆ ಗ್ರಾಮ ಪಂಚಾಯಿತಿ ಸದಸ್ಯರು ಶೈಲೇಶ್ ಅಂಚಾನ್, ರೇಷ್ಮಾ ಮನೋಜ್ ರಾವ್, ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕರು ರವೀಂದ್ರ ರೈ ಕಲ್ಲಿಮಾರ್, ಟ್ರಸ್ಟ್ನ ಉಪಾಧ್ಯಕ್ಷರು ವಿಶ್ವನಾಥ ನಾಯ್ಕ್ ಇಂಚಿತಿ ಪ್ರಮುಖರು ಲೇಸುಗತಿಗಿಡಿತರು. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆನಂದ ಕೆ ಅಸೈಗೋಳಿ ಸಭೆ ನಿಂತ್ಕೊಂಡಿರು. ಮಂದಿರದ ಅಧ್ಯಕ್ಷರು ಶ್ರೀನಿವಾಸ ಶೆಟ್ಟಿ ಪುಲ್ಲು ಪ್ರಾಸ್ತಾವಿಕ ಪಾತೆರು ಪಂಡಿರು. ತ್ಯಾಗಂ ಹರೇಕಳ ಸಭೆ ಸುಧಾರಿಕೆ ಮಲ್ತಿರು. ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ ಸೊನ್ನೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಕೊಲ್ಲಿಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ವರ್ಷಾವಧಿ ಉತ್ಸವ ಐತಾರ ಇಡೀ ದಿನ ನಡೆತಂಡು. ಶ್ರೀ ಅನ್ನಪೂರ್ಣೇಶ್ವರಿ ಅಪ್ಪೆಗೆ ಅಲಂಕಾರ ಪೂಜೆದ ವಿಶೇಷ ಸೇವೆ ಐತಾರ ರಾತ್ರಿ ನಡೆತಂಡು. ಕೊಲ್ಲಿಯ ಶ್ರೀ ನಾಗಬ್ರಹ್ಮ ಅನ್ನಪೂರ್ಣೇಶ್ವರಿ ಕ್ಷೇತ್ರಡು ಐತಾರ ಇಡೀ ದಿನ ವರ್ಷಾವಧಿ ಉತ್ಸವದ ಸಂಭ್ರಮ. ಶ್ರೀ ಅನ್ನಪೂರ್ಣೇಶ್ವರಿ ಅಪ್ಪೆಗೆ ಅಲಂಕಾರ ಪೂಜೆದ ವಿಶೇಷ ಸೇವೆ ರಾತ್ರಿ ನಡೆತಂಡು. ಬಯ್ಯಡು ಭಜನಾ ಸಂಕೀರ್ತನೆಡೆ ಕಾರ್ಯಕ್ರಮ ಶುರುವಾದ ರಾತ್ರಿ ಮುಟ್ಟ ಭಜನಾ ಸೇವೆ ನಡೆತಂಡು.
ರಾತ್ರಿಡಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮಗ ಅಲಂಕಾರ ಪೂಜದ ಸಂಭ್ರಮಲಿನ ನಡಪಾಯಿರು. ಅವೆದು ಬೊಕ್ಕ ಪ್ರಸಾದ ವಿತರಣೆ ನಡೆತಂಡು. ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಧರ್ಮದರ್ಶಿಲು ವೇದಮೂರ್ತಿ ಭಾಸ್ಕರ್ ಐತಾಳ್, ಸೇವಾ ಸಮಿತಿ, ಅಭಿವೃದ್ಧಿ ಸಮಿತಿ, ಮಹಿಳಾ ಸಮಿತಿ ಬೊಕ್ಕ ಶ್ರೀ ಅನ್ನಪೂರ್ಣೇಶ್ವರಿ ಭಜನಾ ಸಮಿತಿದ ಪದಾಧಿಕಾರಿಗಳು ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿತರು. ಮುಖ್ಯದ ಬಂದಲೆ ಇಡಗ ಪೊಸಕುರಲ್ದ ಇನ್ನಿತ ಸುದ್ದಿಗೊಂಚಲ ಮುಗಿತು ಅಂದಲ್ಲ. ನಿರಂತರ ಸುದ್ದಿ ವಿಶೇಷತೆಗೆ ಎಪಲತ್ತು ಒಂದು ಪ್ಲೇ ಪೊಸಕುರಲ್ 24/7.